ಮಾನ್ಯ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ಹೊತ್ತಿಗೆಯಿಂದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವೇ ಜ್ಞಾನವೇ ಬೆಳಕು ಕಗ್ಗ ಮಾಲಿಕೆಯನ್ನು ಆಲಿಸುತ್ತಿರುವ ತಮಗೆಲ್ಲರಿಗೂ ನಮಸ್ಕಾರಗಳು. ಈ ದಿನದ ಸರಣಿ ಸಂಚಿಕೆ 297. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಾರದ ಅತಿಥಿಯಾಗಿ ಡಾಕ್ಟರ್ ರೋಹಿಣಿ ಮೋಹನ್ ಮತ್ತು ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿ ಅವರ ಕಗ್ಗವನ್ನು ಕೇಳಿ ಬರೋಣ. ಬಂಧುಗಳ ಪುರಾಣದ ಕಥೆಯಾಗಿರುವ ರಾಮಾಯಣದಲ್ಲಿ ರಾವಣನ ಪಾತ್ರದ ಬಗ್ಗೆ ನಾವೆಲ್ಲರೂ ಕೂಡ ಕೇಳಿದ್ದೇವೆ. 10 ಮುಖಗಳ ಉಳ್ಳವನಾಗಿರುವ ಕಾರಣ ಆತನಿಗೆ ದಶಕಂಠನೆಂಬ ಹೆಸರನ್ನ ಉಲ್ಲೇಖ ಮಾಡಿರುವುದನ್ನು ನಾವು ಕೇಳಿದ್ದೇವೆ. ಹಾಗೂ ರಾವಣನು ಬಹುಮುಖ ಪ್ರತಿಭೆಗಳುಳ್ಳ ವ್ಯಕ್ತಿಯಾಗಿದ್ದನು. ಅಂತೆಯೇ ಈ ಭೂಮಿಯ ಮೇಲೆ ಬದುಕುತ್ತಿರುವ ಮನುಷ್ಯನಿಗೆ 100 ತಲೆಗಳು, ಅಂದರೆ ಒಂದೇ ತಲೆಯಲ್ಲಿ 100 ತಲೆಗಳ ಹಾಗೆ ವ್ಯವಹರಿಸುತ್ತಾನೆ. ಒಂದೇ ಮುಖದಲ್ಲಿ 1000 ಮುಖಗಳನ್ನು ಅಡಗಿಸಿಟ್ಟುಕೊಂಡು ಎಲ್ಲರೊಂದಿಗೆ ಬದುಕುತ್ತಿದ್ದಾನೆ. ಒಮ್ಮೆ ಹಾವಾಗಿ, ಮತ್ತೊಮ್ಮೆ ಕಪ್ಪೆಯಾಗಿ, ಇನ್ನೊಮ್ಮೆ ಹುಲಿಯಾಗಿ, ಮತ್ತೊಮ್ಮೆ ಜಿಂಕೆಯಾಗಿ, ಹೀಗೆ ತನ್ನ ಅಂತರಂಗದ ಭಾವಗುಣಗಳನ್ನು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಬೇರೆ ಬೇರೆಯಾಗಿ ತೋರಿಸಿಕೊಳ್ಳುತ್ತಾನೆ. ಹೀಗೆ ಈ ರೀತಿಯ ಅನುಭವಗಳು ನಿಮ್ಮೆಲ್ಲರ ಗಮನಕ್ಕೂ ಕೂಡ ಬಂದಿರಬಹುದು. ಆದರೆ ಎಷ್ಟೋ ಬಾರಿ ನಾವು ಅದನ್ನು ಸೂಕ್ಷ್ಮವಾಗಿ ಗಮನಿಸುವುದಿಲ್ಲ. ನಿತ್ಯ ಜೀವನದಲ್ಲಿ ಆ ಕ್ಷಣಗಳು ಹಾಗೆ ಬಂದು ಹೀಗೆ ಕಳೆದು ಹೋಗುತ್ತದೆ. ವಿಧಿಯ ಸಂಕಲ್ಪದಂತೆ ಎಲ್ಲವೂ ಈ ಜಗತ್ತಿನಲ್ಲಿ ಮಾನವನಿಂದ ನಡೆದು ಸಾಗುತ್ತದೆ. ವಿಧಿಯ ಸಂಕಲ್ಪದಂತೆ ಎಲ್ಲವೂ ಈ ಜಗತ್ತಿನಲ್ಲಿ ಮಾನವನಿಂದ ನಡೆದು ಸಾಗುತ್ತದೆ. ನಾವು ಸೂತ್ರಧಾರನು ಆಡಿಸಿದಂತೆ ಆಡುವ ಗೊಂಬೆಗಳು ಅಷ್ಟೇ. ಹಾಗಾಗಿ ಮಾನ್ಯ ಡಿವಿಜಿಯವರು ಈ ಕಗ್ಗದಲ್ಲಿ ಮನುಷ್ಯನನ್ನು ಈ ಜಗತ್ತಿನಲ್ಲಿಯೇ ಅತಿಶಯವಾದ ಪ್ರಾಣಿ ಎಂದು ಉಲ್ಲೇಖಿಸಿರುವುದನ್ನು ಕಾಣಬಹುದು. ಬಂಧುಗಳ, ಈ ವಾರದ ಕಗ್ಗ ಮಾಲಿಕೆಯಲ್ಲಿ ಡಾಕ್ಟರ್ ರೋಹಿಣಿ ಮೋಹನ್ ಅವರು ಹಾಡಿರುವ ಸಹನೆ ವಜ್ರದ ಕವಚ ಕಗ್ಗವನ್ನು ಕೇಳಿ ಬರೋಣ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ